ನಾವು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಅವಧಿ 3 ವರ್ಷ, ಸಾಧಾರಣವಾಗಿ ಅವಧಿ ಬಂದದ್ದು 3 ವರ್ಷ. ಆ ಅವಧಿಯಲ್ಲಿ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸರಿಯಾಗಿ ಪಕ್ಷದ ಎಲ್ಲ ಚಟುವಟಿಕೆಗಳಿಗೆ ಭಾಗವಹಿಸಿಕೊಂಡು ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿದ್ದೇವೆ ಅನ್ನೋ ಒಂದು ತೃಪ್ತಿ ನಮ್ಮಲ್ಲಿದೆ. ಪಕ್ಷಕ್ಕೆ ಯಾರು ಅನಿವಾರ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಪಕ್ಷ ಅಂತ ಹೇಳಿದ್ರೆ ಒಬ್ಬರಿಗೆ ಅಸಮಾಧಾನ ಇರ್ತದೆ ಅಥವಾ ಗೊಂದಲಗಳು ಇದ್ದೇ ಇರ್ತದೆ. ನಮ್ಮ ದೃಷ್ಟಿ ಇಷ್ಟೇ, ನಮಗೆ ಕೊಟ್ಟಂತ ಅವಧಿಯಲ್ಲಿ ನಾವು ಆ ಹುದ್ದೆಗೆ ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ದೇವೆ. ಆ ತೃಪ್ತಿ ಕೂಡ ನಮಗಿದೆ. ಅನಿವಾರ್ಯತೆ ಯಾರೂ ಇಲ್ಲ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಸಮಯ ಸಂದರ್ಭ ನೋಡಿದಾಗ ಕೆಲವರಿಗೆ ಆ ಹುದ್ದೆಯಲ್ಲಿ ಅಪೇಕ್ಷೆ ಹುಟ್ಟುವುದು ಸ್ವಾಭಾವಿಕ. ಈ ನಿಟ್ಟಿನಲ್ಲಿ ನಮ್ಮ ದೃಷ್ಟಿಯನ್ನು ನಮ್ಮ ಹುದ್ದೆ ಮುಗಿದ ಮೇಲೆ ಆ ಅವಕಾಶ, ಆ ಗೊಂದಲ ಇರಬಾರದು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಅವಧಿ 3 ವರ್ಷ ಆದ ಕೂಡಲೇ ನಾವು ನಮ್ಮ ಪಕ್ಷದಿಂದ ನಮ್ಮ ಹುದ್ದೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸಬೇಕು ಅನ್ನೋ ಒಂದು ಇದನ್ನ ನಾವು ಪಕ್ಷದ ಹಿರಿಯರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ, ಬರೆದುಕೊಟ್ಟಿದ್ದೇವೆ. ಈಗ ವಾಟ್ಸಪ್ನಲ್ಲಿ ಏನೇನೋ ಬರ್ತಾ ಇದೆ. ನಾವು ಏನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದು, ಅಥವಾ ಇನ್ನೊಂದು ಏನು ಬರ್ತದೆ, ನಮ್ಮ ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರಿಗೆ ವಿರುದ್ಧವಾಗಿ, ಅಂದ್ರೆ ಅವರ ವಿರುದ್ಧ ಕೂಡ ಒಂದು ಚಳವಳಿ ನಡೀತಾ ಇದೆ, ಅದಕ್ಕೆ ಪೂರಕವಾಗಿ ನಾವು ಕೊಟ್ಟಿದ್ವು ಅಂತೇಳಿ. ಅದು ಯಾವುದು ಗೊಂದಲ ಇಲ್ಲ. ಯಾಕಂತೇಳಿ ಜಿಲ್ಲಾಧ್ಯಕ್ಷರ ಮೇಲೆ ಅವರ ಒಳ್ಳೆಯ ಒಬ್ಬ ಹಿರಿಯ ನಾಯಕರು, ನಮಗೆ ಅತ್ಯಂತ ಗೌರವ ಇರುವಂತವರು. ಅವರು ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದವರು, ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸ ಮಾಡಿದವರು. ಯಾರೋ ಒಬ್ಬ ವಾಟ್ಸಪ್ ಅಲ್ಲಿ ಹೇಳಿದಾಗ ಅಥವಾ ಇನ್ನೊಬ್ಬರಿಗೆ ರಾಜೀನಾಮೆ ಕೊಡ್ಬೇಕು ಅಂತ ಹೇಳುವಾಗ ಕೊಡುವಂತಹ ಜವಾಬ್ದಾರಿ ಅವ್ರದ್ದಲ್ಲ. ಅವರಿಗೆ ಅವರದೇ ಆದ ಒಂದು ಜವಾಬ್ದಾರಿ ಇದೆ. ಅವರಿಗೆ ಹೇಳುವವರಿದ್ದಾರೆ, ಕೇಳುವವರಿದ್ದಾರೆ. ಆದ್ರಿಂದ ಅದು ನಮಗೆ ಅವರ ಕೆಲಸದಲ್ಲಿ ಪೂರ್ಣ ನಂಬಿಕೆ ಇದೆ ಮತ್ತು ಅವರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೋಲು ಗೆಲುವು ಇದ್ದದೆ ಪಕ್ಷದಲ್ಲಿ. ಆ ಸೋಲು ಬರೀ ರಾಜ್ಯ ಜಿಲ್ಲಾಧ್ಯಕ್ಷ ಆದ್ರೆ ಮಾತ್ರ ಅವರಿಗೆಲ್ಲ, ನಾವು ಕೂಡ ಬ್ಲಾಕಿನಲ್ಲಿ ನಾವು ಏನು ಕೆಲಸ ಮಾಡಿದ್ದೇವೆ, ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದಾರೆ, ಬೂತ್ ಮಟ್ಟದಲ್ಲಿ ಎಷ್ಟು ಕೆಲಸ ಆಗಿದೆ ಹೇಳಿಕೊಂಡು ಎಲ್ಲ ಕಾರ್ಯಕರ್ತರು ಕೂಡ ಅದಕ್ಕೆ ಜವಾಬ್ದಾರಿಯುತರಾಗ್ತಾರೆ. ಅದಕ್ಕೆ ಅವರೊಬ್ಬರೇ ಹೊಣೆ ಮಾಡಿದ್ರೆ ಅದು ಸರಿಯಲ್ಲ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಇದಿಲ್ಲ, ನಮ್ಮ ಅಪೇಕ್ಷೆ ಯಾವುದೂ ಇಲ್ಲ. ನಾವು ನಮ್ಮ ನಾಯಕರಿಗೆ ಇಟ್ಟಿದ್ದಷ್ಟೇ, ನಮ್ಮನ್ನು ನಮ್ಮ ಪಕ್ಷದಿಂದ ಬಿಡುಗಡೆ ಮಾಡಬೇಕು, ಇನ್ನೊಬ್ಬರಿಗೆ ಯುವಕರಿಗೆ ಅವಕಾಶವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಪಕ್ಷ ಇನ್ನೂ ಹೆಚ್ಚು ಸಂಘಟಿತವಾಗಿ ಬೆಳಿಬೇಕು. ಹೊಸಬರಿಗೆ ಅವಕಾಶ ಕೊಟ್ಟಾಗ ಒಂದು ಉತ್ಸಾಹ ಇರ್ತದೆ. ಅವಕಾಶ 3 ವರ್ಷದ ಅವಧಿಯಲ್ಲಿ ಇರಬೇಕು ಅಂತೇಳಿ. ಮತ್ತೆ ಕೆಲವೊಂದು ಗೊಂದಲ ಇರ್ತದೆ. ಏನಂತ ಹೇಳಿದ್ರೆ, ನಿಮ್ಮ ಬೂತಲ್ಲಿ ಒಟ್ಟು ಮತ ಬಂದಿಲ್ಲ, ನಾಯಕರುಗಳ ಬೂತಲ್ಲಿ ಬಂದಿಲ್ಲ ಅಂತೇಳಿ, ಅದೆಲ್ಲ ಸರ್ವಸಾಮಾನ್ಯವಾಗಿ ಎಲ್ಲ ಇದ್ದದೆ. ನಾವು ಬಿಜೆಪಿ ಅಂತ ಒಂದು ದೊಡ್ಡ ಪಕ್ಷದ ವಿರುದ್ಧ ಹೋರಾಡುವಂಥದ್ದು. ಅವರು ಕೂಡ ಅದೇ ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಮ್ಮ ಬೂತಲ್ಲಿ ಇರಬೇಕು ಅಂತೇಳಿ ಅವರು ಕೂಡ ಹೋರಾಡುವಂಥದ್ದು. ಅದು ಯಾರ ಬೂತಲ್ಲಿ ಮತ ಜಾಸ್ತಿ ಬರ್ತದೆ ಅನ್ನೋದು ಇದಲ್ಲ. ಅದು ರಾಷ್ಟ್ರೀಯ ನೀತಿಗಳನ್ನು ಹೊಂದಿಕೊಂಡು, ಆ ಅಭ್ಯರ್ಥಿಯನ್ನು ಹೊಂದಿಕೊಂಡು, ಆ ಪಕ್ಷದ ನೀತಿ ನಿಯಮಗಳನ್ನು ಹೊಂದಿಕೊಂಡು ಅದು ಅಧಿಕಾರ ಹಂಚಿಕೆ ಆಗ್ತದೆ. ಇನ್ನೊಮ್ಮೆ ಯಾವ ಕಲ್ಲನ್ನು ಕೂಡ ನಿಲ್ಲಿಸಿದ್ರು ಇದು ಗೆಲ್ತದೆ ಅಂತೇಳಿ ಇದು ಹೋಗಿದೆ. ಈಗ ಇಲ್ಲಿ ಏನಾಗಿದೆ, ನಮ್ಮ ನಿರೀಕ್ಷೆಯಂತೆ ನಾವೇನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. ಬಿಜೆಪಿಯವರಿಗೆ ಯಾರು ನಿಲ್ಲಿಸಿದ್ರು ಗೆಲ್ಲುವಂತ ಒಂದು ಇತ್ತು. ಆದ್ರಿಂದ ನಾವು ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ. ನಮಗೆ ಸಾಧ್ಯವಾದಷ್ಟು ಮತವನ್ನು ಪಡ್ಕೊಂಡಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಲ ನಾವು ಹೆಚ್ಚು ಮತವನ್ನು ಕೂಡ ಪಡ್ಕೊಂಡಿದ್ದೇವೆ. ಒಟ್ಟಿಗೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಕೂಡಿ ನಮ್ಮ ಅಭ್ಯರ್ಥಿ ಗೆಲ್ಲುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಯುವಕರಿಗೆ, ಉತ್ಸಾಹ ತಂಡಕ್ಕೆ ಮತ್ತೆ ಸಂಘಟನಾತ್ಮಕ ಬೆಳೆಯುವ ನಿಟ್ಟಿನಲ್ಲಿ ಮಾತ್ರ ನಾವು ಒಂದು ಯುವಕರು ಬರಲಿ, ಪಕ್ಷ ಸಂಘಟನೆ ಆಗ್ಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಿ, ಒಟ್ಟಿಗೆ ಪಕ್ಷದಲ್ಲಿ ಇಲ್ಲ ಇದ್ರು ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ನಾವು ಯಾವತ್ತೂ ಪಕ್ಷದಲ್ಲಿ ಸಕ್ರಿಯರಾಗಿರ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇವೆ. ಅಲ್ಲ, ಅದೇನು ನಮ್ಮನ್ನು ಬಿಡ್ಬೇಕು ಅಂತ ಹೇಳಲಿಲ್ಲ. ನಾವು 3 ವರ್ಷ ನಮ್ಮ ಅವಧಿ ಆಯಿತು. ಇನ್ನೊಬ್ರು ಬರಲಿ, ಒಂದು ಯುವಕರು ಬರಲಿ, ಅಂದ್ರೆ ಇದೆ, ಅರ್ಹರಾದವರು ಇದ್ದಾರೆ, ಕೆಲಸ ಮಾಡುವವರು ಇದ್ದಾರೆ, ಅವರಿಗೆ ಒಂದು ಅವಕಾಶ ಆಗಲಿ. ನಮಗೆ ಒಂದು ತೃಪ್ತಿ ಇದೆ. ಏನಂದ್ರೆ ಇದ್ದಷ್ಟು ಅವಧಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ ಆ ತೃಪ್ತಿ ನಮಗಿದೆ.
ಇನ್ನು ಇದಕ್ಕಿಂತ ಒಳ್ಳೆಯವರು ಬರಲಿ, ಪಕ್ಷ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿ ಹೊರತು ಬೇರೆ ಯಾವುದೂ ನಮ್ಮಲ್ಲಿ ಇಲ್ಲ. ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಾವು ಯಾವತ್ತೂ ಕೆಲಸ ಮಾಡ್ತೀವಿ. ಶಾಸಕರು ನಿಮ್ಮನ್ನು ತಿಳ್ಕೊಳ್ತಾರೆ. ಇಲ್ಲ, ನಾವು ಅಂಥದ್ದು ಯಾವತ್ತೂ ಇಲ್ಲ ನಮ್ಮಲ್ಲಿ. ನಾವು ಇನ್ನೊಬ್ಬರು ಇನ್ನು ಬೆಳಿಬೇಕು, ಪಕ್ಷ ಹೊಸಬರಿಗೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಈಗ ಹರೀಶ್ ಕುಮಾರ್ ಅವರು ಕೆಲಸ ಮಾಡಿದ್ರು ಅವ್ರನ್ನ ಬಿಡಬೇಕು ಅಂತ, ಯಾಕಂದ್ರೆ ಅವ್ರ ಅವಧಿ ಮುಗಿಯುವ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ನಮ್ಮ ಅವಧಿ ಮುಗಿದ್ಮೇಲೆ ನಮಗೆ ಆ ಮಾತು ಬರುವುದು ಬೇಡ ಅಂತೇಳಿ ನಾವು ಒಳ್ಳೆಯದ್ರಿಂದ ಬಿಟ್ಟಿದೆ ಅಷ್ಟೇ. ಬಿಡುವಂತ ಕೆಲಸ ಮಾಡಿದೆ, ಬಿಟ್ಟದಲ್ಲ, ಹೇಳಿದ್ದೇವೆ, ಹಿರಿಯರಿಗೆ ತಿಳಿಸಿದ್ದೇವೆ. ಕಾಂಗ್ರೆಸ್ ಕುಟುಂಬದಲ್ಲಿ ವಿಶೇಷವಾಗಿ ಈ ಗುಂಪುಗಾರಿಕೆ ಇದ್ದಂತ ಒಂದು ಪರಿಸ್ಥಿತಿ. ಹೌದು, ನೀವು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತುಂಬಾ ಸಂಘಟನಾತ್ಮಕ ಕೆಲಸ ಆಗಿದೆ. ಆ ಸಂಘಟನೆಯ ಕೆಲಸದಿಂದ ಕಾಂಗ್ರೆಸ್ ಒಂದು ಗೆಲುವು ಅನ್ನೋದು ಕೂಡ ಸಿಕ್ಕಿದೆ. ಈ ಹಂತದಲ್ಲಿ ನೀವು ಈ ಅಧ್ಯಕ್ಷ ಪದವಿಯನ್ನ ಬಿಡುವುದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ. ಜೊತೆಗೆ ಅಪೇಕ್ಷೆ ಸಹಜ ಅಲ್ವಾ, ಅದು ಅವರಾಗಿ ಆ ಹಂತದಲ್ಲಿ ಪ್ರಯತ್ನ ನಡೀತಾ ಹೋಗ್ತದೆ. ಇದಕ್ಕೆ ನೀವು ರಾಜೀನಾಮೆ ಕೊಡುವುದು ಕಾರಣ ಆಗುತ್ತಾ, ಅಥವಾ ಈ ರಾಜೀನಾಮೆ ಅದಕ್ಕೆ ಪರಿಹಾರ ಆಗುತ್ತಾ? ಇಲ್ಲ, ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವೊಂದು ದೃಷ್ಟಿಯನ್ನು ಇಟ್ಕೊಂಡು 3 ವರ್ಷದ ಅವಧಿಗೆ ಅಂತೇಳಿ ನಮ್ದೊಂದು ಇದು ಇತ್ತು, ಆ ಅವಧಿಗೆ ಮುಗಿಯಿತು. ಆದ್ರಿಂದ ನಾವು ಇನ್ನೊಬ್ರಿಗೆ ಅವಕಾಶ ಆಗಬೇಕು, ಈ ಪಕ್ಷ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ನಮಗೆ ಹೊರತು ಬೇರೆ ಏನಿಲ್ಲ. ಇನ್ನೊಬ್ರು ಕೂಡ ಬೆಳಿಬೇಕು ಪಕ್ಷ. ನಾವು ನಮ್ಮ ಒಳ್ಳೆ ಈಗ ಯುವಕರಿದ್ದಾರೆ, ಅರ್ಹತೆ ಇದ್ದವರಿದ್ದಾರೆ. ಇಲ್ಲ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ, ಇಲ್ಲ. ಅದು ಬರಬಾರ್ದು, ಅದು ಅಲ್ಲ, ಇಲ್ಲ, ಬಂದಿಲ್ಲ. ಅದು ಯಾರು ಕಾರ್ಯಕರ್ತರು ಹೇಳ್ಬೇಕು, ಯಾವ ಕಾರ್ಯಕರ್ತರು. ಈಗ ಏನಾಗಿದೆ ಅಂತ ನಮ್ಮ ಒಂದು ಸ್ಥಿತಿ ಏನಾಗಿದೆ ಅಂತೇಳಿ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಅದು ಹೋಗುವುದಕ್ಕೆ ಮೊದಲು ನಾವು ನಮ್ಮ ಸ್ಥಾನವನ್ನು ಬಿಟ್ಟುಕೊಳ್ತೇವೆ. ಯಾಕಂದ್ರೆ ಆಮೇಲೆ ಹೋದ್ರೆ ಅದಕ್ಕೆ ಅಷ್ಟು ಇದೆಯಿಲ್ಲ. ನಮ್ಮ ಒಂದು ಸ್ಥಿತಿ ಈಗ ಒಳ್ಳೆದಿದೆ, ಅದಕ್ಕಾಗಿ ನಾವು ಅಲ್ಲ, ನಾವು ಕೆಲಸ ಮಾಡಿದ್ರೆ ನಾವು ಒಂದು ಕೆಲಸ ಮಾಡೋದು ಬರುದಿಲ್ಲ. ಸೋತಾಗ ಸ್ವಾಭಾವಿಕವಾಗಿ ಅವರಿದ್ದಾಗ ಸೋತದ್ದು. ಆ ಹೊಣೆಯನ್ನು ಯಾರು ಹೋಗ್ಲಿಕ್ಕೆ ತಯಾರಿಲ್ಲ. ಗೆದ್ದಾಗ ಎಲ್ರು ಹೊಣೆಗಾರರೇ, ಸೋತಾಗ ಯಾರು ಅದನ್ನು ನಡೆಸ್ತಾರೆ ಅವರು ಅದಕ್ಕೆ ಜವಾಬ್ದಾರಿ ಆಗ್ತದೆ ಅಷ್ಟೇ. ಸ್ವಾಭಾವಿಕ. ಇಲ್ಲ ಇಲ್ಲ ಇಲ್ಲ, ನಾವು ಯಾವತ್ತೂ ಇಬ್ರು ಕೂಡ ಹೇಳ್ತಾ ಇದ್ದೇವೆ. ಯಾವತ್ತೂ ನಿಮಗೆ ಎಲ್ಲ ಹೇಳಿಕೆಯನ್ನು ನೋಡಿರ್ಬೋದು, ನಾವು ಯಾವತ್ತೂ ಕೂಡ ಪಕ್ಷಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿಲ್ಲ. ಯಾರಿಗೆ ಅವಕಾಶ ಕೊಟ್ಟು ಅವರಿಗಾಗಿ ನಾವು ದುಡಿತೇವೆ ಅಂತ ಹೇಳಿ ಮಾತ್ರ ಹೇಳಿದ್ವಿ. ಇವತ್ತು ನಾವು ಅರ್ಹತೆ ಇದ್ರೂ ಕೂಡ ನಾವು ಅದನ್ನು ಹೇಳಿದ್ದೇವೆ, ಅದನ್ನು ನಡೆಸಿದ್ದೇವೆ ಕೂಡ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೇವೆ. ಅದು ಯಾರು ಕೂಡ ಆ ಅಪೇಕ್ಷೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಅಥವಾ ಇದನ್ನು ಬಿಡ್ತಾ ಇದೆ. ಅಂದ್ರೆ ಬೇರೆ ಜನರು ಕೂಡ ಇದರ ಅಪೇಕ್ಷೆ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಇದನ್ನ ಸಾಕು, ನಮಗೆ ಈ ಹುದ್ದೆ ಸಾಕು ಅಂದ್ರೆ, ಇನ್ನು ಬೇರೆ ಬೇಡ ಅಂತ ಹೇಳುವುದಿಲ್ಲ, ಈ ಹುದ್ದೆ ಸಾಕು. ಸರ್, ಮತ್ತೊಂದಂದ್ರೆ ಇದು ರಾಜೀನಾಮೆ ಅಂತ ಶಬ್ದ ಬೇಡ, ರಾಜೀನಾಮೆ ಅಂತ ನಾವು ಕೊಟ್ಟಿದ್ದೆ ಅಲ್ಲ. ನೋಡಿ, ನಂದು ಅವಧಿ, ಈಗ ನಮ್ಮ ಅವಧಿ ಜನವರಿಗೆ ಮುಕ್ತಾಯ ಆಗಿದೆ, ಜನವರಿ 29ಕ್ಕೆ. ಹಾಗೆ ನಾವು ಫ್ರೆಂಡ್ಲಿಯಾಗಿ ನಾವು ಚರ್ಚೆ ಮಾಡಿದ್ದು, ನಮ್ಮ ಅವಧಿ ಮುಕ್ತಾಯವಾಗ್ತಾ ಬಂತು. ಹಾಗೆ 3 ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ. 2021ರಲ್ಲಿ ಜನವರಿ 29ಕ್ಕೆ ನನ್ನ ಆದೇಶ ಬಂದಿತ್ತು. ಆಗಿನ ಮಾಜಿ ಶಾಸಕರಾಗಿದ್ದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಅವರ ಒಂದು ಶಿಫಾರಸಿನ ಮೇರೆಗೆ, DK ಶಿವಕುಮಾರ್ ಆದೇಶದ ಮೇರೆಗೆ ನಮಗಿಬ್ಬರಿಗೂ ಬ್ಲಾಕ್ ಅಧ್ಯಕ್ಷರ ಹುದ್ದೆ ಲಭಿಸಿತ್ತು. ರಮಾನಾಥಯ್ಯ ಅವರಾಗಲಿ, ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರು, ದಿವಂಗತ ವಸಂತ ಬಂಗೇರು, ವಿನಯಕುಮಾರ್ ಸೋರೇಕರ್, ಎಲ್ಲ ನಮ್ಮ UT ಖಾದರ್ ಅವರು, ಎಲ್ಲ ನಮ್ಮ ಜಿಲ್ಲೆಯ ನಾಯಕರು ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಮುನ್ನಡೆಸಿದ್ದಾರೆ. ಅವರಿಗೆಲ್ಲರಿಗೂ ನಾವಿಬ್ಬರು ಆಭಾರಿಯಾಗಿದ್ದೇವೆ. ಅಂದರೆ ನಮ್ಮನ್ನು ಆ ರೀತಿಯಲ್ಲಿ ನಡೆಸಿದ್ದಾರೆ. ಹಾಗೆ 3 ವರ್ಷದ ಅವಧಿ ಆಯಿತು. 3 ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ. ಈಗ ಒಬ್ಬರು ಕ್ರಿಯಾಶೀಲ ಶಾಸಕರು ಸಿಕ್ಕಿದ್ದಾರೆ. ಹಾಗೆ MLC ಮಂಜುನಾಥ್ ಭಂಡಾರಿ ಅವರ ಚುನಾವಣೆ ಕೂಡ ನಮ್ಮ ಅವಧಿಯಲ್ಲೇ ಬಂದಿದೆ, ಅವರನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಎದುರಿಸ್ತೇವೆ ನಾವು. ಅದರಲ್ಲೇನು ಈಗ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಮತಗಳಿಕೆಯಲ್ಲಿ ನಾವು ಅಭಿವೃದ್ಧಿಯನ್ನು ಗಳಿಸಿದ್ದೇವೆ. ಸಾಧಾರಣ 1,25,000 ಜಿಲ್ಲೆಯಲ್ಲಿ. ಆದರೆ ಇಲ್ಲಿ ಕೂಡ ನಾವು ವಿಧಾನಸಭಾ ಚುನಾವಣೆಗಿಂತ
ನಾವು ಶಾಸಕರ ಚುನಾವಣೆಗಿಂತ ಇಲ್ಲಿ ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ. 5,000 ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ. ಎಲ್ಲರೂ ಬೂತ್ ಮಟ್ಟದಲ್ಲಾಗಲಿ ಎಲ್ಲರೂ ಒಗ್ಗಟ್ಟಾಗಿ ದುಡಿದಿದ್ದಾರೆ. ನಮಗೆ 3 ವರ್ಷದ ಅವಧಿ ತೃಪ್ತಿ ಇದೆ. ಇನ್ನು ನಾವು ಪಕ್ಷದಲ್ಲಿ ಮುನ್ನಡೆಯುತ್ತೇವೆ. ನಾವು ಇದರಲ್ಲಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡ್ತೇವೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಂತ ಪಕ್ಷದಲ್ಲಿ ಖಂಡಿತ ನಾವಿದ್ದೇವೆ. ಹಲವಾರು ಕ್ರಿಯಾಶೀಲ ನಾಯಕರಿದ್ದಾರೆ ಇಲ್ಲಿ, ಹಲವಾರು ಕ್ರಿಯಾಶೀಲ ನಾಯಕರಿದ್ದಾರೆ, ಉತ್ಸಾಹಿಗಳಿದ್ದಾರೆ. ಇನ್ನು ಅವರ ಒಂದು ಉತ್ಸಾಹದಲ್ಲಿ ಯುವ ನಾಯಕರು ಬರಬೇಕಂತ ನಾವು ವರಿಷ್ಠರಲ್ಲಿ ತಿಳಿಸಿದ್ದೇವೆ. ಆದ್ರಿಂದ ಇದರಲ್ಲಿ ನಾವು ಅತೃಪ್ತಿಯಲ್ಲಿ ರಾಜೀನಾಮೆ ಶ್ರದ್ಧೆ ಇಲ್ಲ. ಇದು ಮತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಇನ್ನೊಂದು ಉದ್ದೇಶ ಅಂದ್ರೆ ನಾವು ಅವರಲ್ಲಿ ತಿಳಿಸಿದ್ದೇವೆ, ನಮ್ಮ ಲಿಖಿತ ಕೂಡ ಕೊಟ್ಟಿದ್ದೇವೆ. 3 ತಿಂಗಳ ಮುಂದೆ ಓರಲ್ ಆಗಿ ನಾವು ಫ್ರೆಂಡ್ಲಿ ಆಗಿ ಡಿಸ್ಕಸ್ ಮಾಡಿದ್ವು, ಲಿಖಿತವಾಗಿ ಕೂಡ ಕೊಟ್ಟಿದ್ದೆವು. ಆಮೇಲೆ ಕೊಟ್ಟ ಮೇಲೆ ಏನಾಯ್ತು, ಗುಸುಗುಸಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಅವರು ಚುನಾವಣೆಯ ಸೂರ್ಯನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದೊಂದು ತಪ್ಪು ಸಂದೇಶಗಳು ಹೋಗ್ತಾ ಬಂತು. ನಿಮಗೆ ಅರ್ಥ ಆಗುತ್ತೆ, ತಪ್ಪು ಸಂದೇಶಗಳು ಆ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದು. ಈ ಭಾಗದಲ್ಲಿ ಏನೂ ಭಿನ್ನಾಭಿಪ್ರಾಯವಿಲ್ಲ, ನಮ್ಮ ಪುತ್ತೂರಿನಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ಅದು ಭಿನ್ನಾಭಿಪ್ರಾಯಕ್ಕೋ ಅಥವಾ ನೈತಿಕ ಹೊಣೆ ಹೊತ್ತೋ ಅಥವಾ ಜಿಲ್ಲಾಧ್ಯಕ್ಷರ ವಿರುದ್ಧವೋ ಅಥವಾ ಬೇರೆ ಯಾರ ನಾಯಕರ ವಿರುದ್ಧವೋ ಪಕ್ಷದ ವಿರುದ್ಧವೋ ಇದು ಯಾವುದೂ ಅಲ್ಲ. ನಾವು ಇಬ್ಬರು ನಮ್ಮ ಸ್ವ ಇಚ್ಛೆಯಿಂದ ನಾವು ಮೊದಲೇ ತಿಳಿಸಿದ್ದೆವು. 3 ವರ್ಷದ ಅವಧಿ ನಮಗೆ ಇದೆ. 3 ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ. ಇನ್ನೂ ಕೂಡ 3 ವರ್ಷದ ಒಂದು ವೇಳೆ ಪಕ್ಷಕ್ಕಾಗಿ ದುಡಿಯುವುದಾದ್ರೆ, ಸಾಮಾಜಿಕವಾಗಿ ದುಡಿಯೋದಾದ್ರೆ ಆ ಹುದ್ದೆಯಲ್ಲಿ ಇದ್ದೇ ದುಡಿಬೇಕಂತಿಲ್ಲ. ನಾನಂತೂ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಒತ್ತಾಸೆಯೊಂದಿಗೆ ನಾನು ರಾಜಕೀಯಕ್ಕೆ ಒಂದು ಅಧಿಕೃತವಾಗಿ ಬಂದವ. ನಾನು ವೈದ್ಯನಾಗಿ ನನ್ನ ಉಪ್ಪಿನಂಗಡಿಯಲ್ಲಿ ವೈದ್ಯಕೀಯ ಸೇವೆಯಲ್ಲಿ ನಾವು ತೃಪ್ತಿ ಪಡೆದೇನೆ ಒಂದು ರೀತಿಯ ಹೆಸರು ಕೂಡ ಗಳಿಸಿದ್ದೆ. ಅದರಲ್ಲೇ ಮುಂದುವರಿಯುವಂತಹ ಉದ್ದೇಶ ಉಂಟು. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇಷ್ಟವರೆಗೆ ಹೋಗ್ತಿದ್ದೆ. ಶಕುಂತಲಾ ಶೆಟ್ಟಿ ಅವರಿಗೆ ಕೂಡ ನಾನು ಆಭಾರಿಯಾಗಿದ್ದೆ, ಎಲ್ಲ ನಾಯಕರಿಗೂ ಕೂಡ ಆಭಾರಿಯಾಗಿದ್ದೇನೆ. ಹಾಗೆ ಆ ರೀತಿಯಲ್ಲಿ ಅಶೋಕ್ ಕುಮಾರ್ ರೈ ಅವರು ಕೂಡ ಕ್ರಿಯಾಶೀಲರಾಗಿ ಅವರದ್ದೇ ಒಂದು ಶೈಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ದಾರೆ. ಅವರದೇ ರೀತಿಯಲ್ಲಿ ಅದೊಂದು ಗೊಂದಲ ಬೇಡ ಅನ್ನುವ ದೃಷ್ಟಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇ ಹೌದು. ನಾವು ಮುಖತವಾಗಿ ಹೇಳಿದ್ದೇವೆ, ಎಲ್ಲ ಚರ್ಚಿಸಿದ್ದೇವೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಬೇರೆ ಆಂಗಲ್ ಅಲ್ಲಿ ಹೋದ್ರಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂತ ಹೇಳಿಕೆ. ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಉಂಟು. ಈಗ ನನಗೆ ಒಂದು ಐಡೆಂಟಿಟಿ ಉಂಟು. ಡಾಕ್ಟರ್ ರಾಜಾರಾಮ್ ಅಂದ್ರೆ ಐ ಹ್ಯಾವ್ ಮೈ ಓನ್ ಐಡೆಂಟಿಟಿ. ಎಂ.ವಿ. ವಿಶ್ವನಾಥ್ ರೈ ಅವರಿಗೆ ಅವರದ್ದೇ ಒಂದು ಐಡೆಂಟಿಟಿ. ನಾವೊಂದು ನಮ್ಮದೇ ಶೈಲಿ, ನಮ್ದೊಂದು ಸೌಮ್ಯ ಸ್ವಭಾವ, ನಮ್ಮದೇ ಒಂದು ಹೋಗ್ತೇವೆ. ಆದರೆ ಅಶೋಕ್ ಕುಮಾರ್ ರೈ ಅವರದೊಂದು ಶೈಲಿ ಬೇರೆ ಇದೆ, ಶಕುಂತಲಾ ಶೆಟ್ಟಿ ಅವರದೊಂದು ಶೈಲಿ ಬೇರೆ, ವಿನಯ್ ಕುಮಾರ್ ಸೊರಕೆ ಅವರದೊಂದು ಶೈಲಿ ಬೇರೆ. ಹಾಗೆ ಎಲ್ಲ ನಾಯಕರಿಗೂ ಒಂದು ಐಡೆಂಟಿಟಿ ಇದೆ, ಅದರಲ್ಲಿ ಅವರು ಯಶಸ್ಸನ್ನು ಗಳಿಸ್ತಾರೆ. ಹಾಗೆ ಅವರೊಂದಿಗೆ ನಾವು ಸದಾ ಇದ್ದೇವೆ, ಇನ್ನೂ ಇದ್ದೇವೆ. ಈಗ ಪಕ್ಷ ಮತ್ತೆ ಕರೆದು ಬೇರೆ ಹುದ್ದೆಗಳನ್ನ ಕೊಟ್ರೆ ಅಥವಾ ಜಿಲ್ಲಾ ಮಟ್ಟದ ಹುದ್ದೆಗಳನ್ನ ಕೊಟ್ರೆ, ಅಲ್ಲ, ನಮ್ಮ ಅರ್ಹತೆಗೂ ನಮ್ಮ ಕೆಲಸಕ್ಕೂ ಅವರು ಗುರುತಿಸಿ ಕೊಟ್ರೆ ಖಂಡಿತ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಅದು ಕೂಡ ಹಾಗೆ, ಅದಕ್ಕೆ ಒಂದು ನಿರ್ದಿಷ್ಟ ಅವಧಿಯುಂಟು. ಖಂಡಿತವಾಗಿಯೂ ನಾವಿಬ್ರು ಹೇಳುದಂದ್ರೆ ಆ ಹುದ್ದೆಗೆ ಅಂಟಿಕೊಂಡು ಹೋಗುವಂತ ಜಾಯಮಾನ ನಮಗೆ ಇಲ್ಲ. ನಿಜವಾಗಿ ಈಗ ನಮ್ಮ ಶಾಸಕರಿದ್ದಾರೆ, ರಾಜ್ಯ ಸರ್ಕಾರ ಇದೆ, ನಮ್ಗೆ ಅದರಲ್ಲಿ ಮುಂದುವರಿಯಬಹುದು. ಆ ರೀತಿಯದ್ದು ಅಲ್ಲ. ನಾವು ನಮ್ಮ ಸೆಕೆಂಡ್ ಲೈನ್ ಲೀಡರ್ಶಿಪ್ಗೆ ಯುವಕರಿಗೆ ಯಾವಾಗ ಅವಕಾಶ ಮಾಡಿಕೊಡ್ತೇವೋ, ಅವರಿಗೆ ಸಿಕ್ಕಾಗ ನಾವು ಯಾವಾಗ ಬೆಂಬಲ ಕೊಡ್ತೇವೋ ಆಗ ಮಾತ್ರ ಪಕ್ಷ ಬೆಳೀತದೆ, ನಮ್ಮ ಸಂಘಟನೆ ಬೆಳೀತದೆ ಎನ್ನುವ ಒಂದು ಜಾಯಮಾನ ಅಥವಾ ಒಂದು ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೇವೆ. ಹೇಳಿದ್ದೇವೆ, ಲೋಕಸಭಾ ಚುನಾವಣೆಯ ತಯಾರಿ ಬಂತು. ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ನಾವು ಎಡೆಯಲ್ಲಿ ಬಿಟ್ಟರೆ ಅದು ನಮ್ಮ ಪಕ್ಷವನ್ನು ಒಂದು ಅರ್ಧ ದಾರಿಯಲ್ಲಿ ಬಿಟ್ಟ ಹಾಗೆ. ಅದು ಇನ್ನೊಬ್ಬ ಆಯ್ಕೆಯಾದವನಿಗೆ ಅದನ್ನು ಆ ಟ್ರ್ಯಾಕ್ ಬರಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಾವು ಮುಂದುವರಿ. ನನಗೆ ಜನವರಿಯಲ್ಲಿ ಬಂದದ್ದು, ಇವರಿಗೆ 1 ತಿಂಗಳ ನಂತರ ಬಂದಿತ್ತು. ಹಾಗೆ ನಮ್ದು ಅವಧಿ ಈ ಹಿಂದೆ ಮುಗ್ದಿತ್ತು. ಆಗಲೇ ನಾವು ಮಾತಾಡಿಕೊಂಡಿದ್ದೇವೆ, ಆಗಲೇ ಹೇಳಿದ್ದೇವೆ, ಈಗ ಕೂಡ ಹೇಳಿದ್ದೇವೆ. ಇದು ನಮ್ಮ ಆಂತರಿಕ ವಿಚಾರ, ನಾವು ನಮ್ಮ ಒಳಗೆ ಎಲ್ಲ ಚರ್ಚೆ ಮಾಡಿದ್ದು. ಆದ್ರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ತಪ್ಪು ಕಲ್ಪನೆ ಆಗುವ ರೀತಿಯಲ್ಲಿ ಹೋಯಿತು. ಅದಕ್ಕೆ ಒಂದು ಸ್ಪಷ್ಟೀಕರಣ ಅಷ್ಟೇ. ಎಲೆಕ್ಷನ್ ಸಂದರ್ಭದಲ್ಲಿ ಉದಯಗಿರಿ ಹೋಟೆಲ್ ಆಗುವಾಗ ಇದನ್ನು ಹೇಳಿದ್ದೇವೆ, ಅವಧಿ ಮುಗಿಯಿತು, ನಾವು ಇನ್ನು ಹೇಳಿದ್ದೇವೆ. ಉದಯಗಿರಿಯಲ್ಲಿ ಚುನಾವಣಾ ಪೂರ್ವಭಾವಿ ಸಭೆ ಉದಯಗಿರಿಯಲ್ಲಿ ಆಗಿತ್ತು, ಲೋಕಸಭಾ ಚುನಾವಣಾ ಸಂದರ್ಭ. ಆ ಸಂದರ್ಭದಲ್ಲಿ ಕೂಡ ನಾವು ಉಭಯ ಬ್ಲಾಕಿನ ಅಧ್ಯಕ್ಷರು ನಾವು ಸಭೆ ಕರೆದು ದೊಡ್ಡ ಸಭೆ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಎಲ್ಲಾ ಕಾರ್ಯಕರ್ತರಿಗೆ ನಾವು ನಮ್ಮ ಈ 3 ವರ್ಷಗಳ ಅವಧಿಯಲ್ಲಿ ಸಹಕಾರ ಮಾಡಿದ್ದಕ್ಕೆ ಅಥವಾ ಚುನಾವಣಾ ಸಂದರ್ಭ ಸಹಕಾರ ಮಾಡಿದ್ದಕ್ಕೆ ಆ ಸಂದರ್ಭದಲ್ಲಿ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಮುಂಬರುವ ನಾಯಕರಿಗೆ ಕೂಡ ಸಹಕಾರ ಕೊಡಿ ಅಂತ ನಾವು ಕೋರಿಕೊಂಡಿದ್ದೇವೆ.
ಹಾಗೆ ಅಂತ ಹೇಳಿ ಇದು ದಿಢೀರೇನು ನಾವು ತಗೊಂಡದಲ್ಲ, ಅದಕ್ಕೆ ಬೇರೆ ತಪ್ಪು ಕಲ್ಪನೆ ಬೇಡ ಅಂತ ಹೇಳಿ ದೃಷ್ಟಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆದದ್ದು. ಅದು ನಮ್ಮಲ್ಲೇ ನಾವು ಮುಗಿಸಿದ್ವಿ. ಆದ್ರೆ ಅದು ಸಾಮಾಜಿಕ ಜಾಲ ವಾಟ್ಸಪ್ ಅಲ್ಲಿ ಬೇರೆ ಬೇರೆ ಹ್ಯಾಂಗಲ್ ಅಲ್ಲಿ ಹೋಗುದಿಲ್ಲ. ನಾವು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಅವಕಾಶ ಕೊಟ್ಟ ಎಲ್ಲ ನಾಯಕರಿಗೆ ಮತ್ತು ನಮ್ಗೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲ ಹಿರಿಯ ನಾಯಕರುಗಳಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ಮುಖ್ಯವಾಗಿ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರಜ್ಞಾವಂತ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದಂತಹ ಎಲ್ಲ ಪ್ರಜ್ಞಾವಂತ ನಾಗರಿಕ ಬಂಧುಗಳಿಗೆ ಕೂಡ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಈ 3 ವರ್ಷ ಅವಧಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ, ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ನಮ್ಮ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ನೀವೆಲ್ಲ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿದ ನಿಮಗೆಲ್ಲರಿಗೂ, ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಜನ್ಮನದ ಧನ್ಯವಾದ. ಮತ್ತೊಮ್ಮೆ ಕೇಳ್ತೇನೆ, ಒಂದು ವೇಳೆ ಪಕ್ಷ ಇಲ್ಲ ನೀವೇ ಅದನ್ನು ಮುಂದುವರಿಬೇಕು ಅಂತ ಕೇಳಿದ್ರೆ ಅಥವಾ ಹೇಳಿದ್ರೆ ಅಥವಾ ಆದೇಶ ಮಾಡಿದ್ರೆ ಏನ್ ಮಾಡ್ತೀವಿ? ನಾವು ಈ ಹುದ್ದೆ ನಮ್ದು ಆಯ್ತು, ನಾವು ಅದನ್ನು ತೀರ್ಮಾನ ಮಾಡಿದ್ದೇವೆ. ಈ ಹುದ್ದೆಗೆ ಇಲ್ಲ, ಅದು ನಾವು ಈ ಹುದ್ದೆಗೆ ಇಲ್ಲ. ಪಕ್ಷ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ಕೊಂಡ್ರೆ ಹೈಕಮಾಂಡ್ ಯಾವಾಗಲೂ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಚುನಾವಣಾ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ಕೊಡುವಂಥ ಆಕಾಂಕ್ಷಿಗಳಾಗಿದ್ದೆವು. ನ್ಯಾಯಯುತವಾಗಿ ನಾವು ಕೆಲಸ ಮಾಡಿದ್ದೇವೆ ಅಂತ ಆಕಾಂಕ್ಷಿಗಳಾಗಿದ್ದೆವು. ನಾವು ವಿಶ್ವನಾಥರೇಗಳು ಕೂಡ, ನಾನು ಕೂಡ, ನಮ್ಮೊಂದಿಗೆ ಹಲವಾರು ಮಂದಿಗಳಿದ್ದೆವು. ಆದರೂ ಪಕ್ಷ ನಂತರ ಅಶೋಕ್ ಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ತು. ಹಾಗಂತೇಳಿ ನಾವು ಯಾವ ಸಂದರ್ಭದಲ್ಲೂ ಹಿಂದಕ್ಕೆ ಹೋಗಲಿಲ್ಲ. ನಾವು ಬ್ಲಾಕ್ ಅಧ್ಯಕ್ಷರುಗಳು ಇಬ್ರು ಪ್ರತಿ ವಲಯಕ್ಕೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರನ್ನು ಕರ್ಕೊಂಡು ಹೋಗಿ ನಾವು ಯಾವುದೇ ಅವರನ್ನು ಪರಿಚಯ ಮಾಡಿ, ಅವರಿಗೆ ವಲಯ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಯಾವುದೇ ಪರಿಚಯ ಇಲ್ಲ, ಅವರಿಗೆ ಪರಿಚಯ ಮಾಡಿ ಪ್ರತಿ 1-2 ರೌಂಡನ್ನು ಕರ್ಕೊಂಡು ಹೋಗಿ ಅವರು ಗೆಲ್ಲುವಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ. ಅವರು ಗೆದ್ದಿದ್ದಾರೆ. ಅವರು ಗೆದ್ದದನ್ನು ನಾವು ಸಂಭ್ರಮಿಸಿದ್ದೇವೆ. ನಾವು ಶಾಸಕರಾದಷ್ಟು ಸಂಭ್ರಮಿಸಿದ್ದೇವೆ. ಇದು ನಾವು ಮುಕ್ತ ಮನಸ್ಸಿದಂತೆ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಪಕ್ಷಕ್ಕೆ ತೊಂದರೆ ಆಗ್ತದೆ ಆದರೆ ಇವತ್ತಿನ ನಾಳೆಗೆ ಆಯ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಪಕ್ಷ ಇನ್ನೊಬ್ಬ ಅಧ್ಯಕ್ಷ ಬರುವಲ್ಲಿವರೆಗೆ ನೀವು ಇರ್ಬೇಕಂತ ಹೇಳಿ ನಾವು ಆವರೆಗೆ ನಾವು ಪಕ್ಷವನ್ನು ಮುನ್ನಡೆಸ್ತೇವೆ. ನಾನು ಕೇಳಿರೋದು ಇನ್ನೊಂದು ಬಾರಿಗೆ ನೀವೇ ಆಗಿ ಅಂತ ಪಕ್ಷ ತೀರ್ಮಾನವನ್ನ ತಗೊಂಡ್ರೆ ಏನ್ ಮಾಡ್ತೀವಿ? ಆ ಸೂಚನೆ ವರಿಷ್ಠರಿಂದ ಬಂದ ಮೇಲೆ ಆಲೋಚನೆ ಮಾಡ್ತೀವಿ. ಅಲ್ಲ, ರಾಜೀನಾಮೆ ಅಂತ ಶಬ್ದವೇ ಬೇಡ ಅಂತ ಹೇಳುದು ನಾನು. ರಾಜೀನಾಮೆ ಅಲ್ಲ ಇದು. ರಾಜೀನಾಮೆ ಅಂದ್ರೆ ನಾವು ಒಂದು ಅವಧಿಗೆ ಮುಂಚಿತವಾಗಿ ಏನಾದ್ರು ಸಮಸ್ಯೆಯಾಗಿ ನಾವು ಕೊಡುವುದಾದ್ರೆ ರಾಜೀನಾಮೆ. ಇದು ರಾಜೀನಾಮೆ ಅಲ್ಲ. ನಾನು ಹೇಳಿದೆಲ್ಲ 3-4 ತಿಂಗಳ ಹಿಂದೆ ನಮ್ಮ ಅವಧಿ ಮುಗಿದಿದೆ. ಏಕೈಕೆ ಅಂತ ಹೇಳಿಲ್ಲ ನಾವು. ಇಲ್ಲ, ಏಕೈಕೆ ನಾನು ಈಗ 2 ಸೆಕೆಂಡ್ ಹಿಂದೆ ಹೇಳಿದ್ದೀನಿ. ರಾಜೀನಾಮೆ ಪತ್ರ ನಮ್ಮನ್ನು ನಮ್ಮ ಜವಾಬ್ದಾರಿಯಿಂದ ಮುಕ್ತ ಮಾಡಿ, ನಮಗೆ ಇನ್ನು ಮುಂದೆ ಯಾವುದೇ ಹುದ್ದೆ ಲಭಿಸಿದ್ರು ನಾವು ಅದನ್ನು ಸಮರ್ಥವಾಗಿ ಮುಂದುವರಿಸಿ, ಅಥವಾ ಇಲ್ಲದಿದ್ರು ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿ ನಾವು ಕೆಲಸ ಖಂಡಿತ ಮಾಡೇ ಮಾಡ್ತೇವೆ. ಈ ಕಾಂಗ್ರೆಸ್ ಸಿದ್ಧಾಂತಕ್ಕೆ ನಾವು ಕೆಲಸ ಮಾಡ್ತೇವೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ
ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468 8105072386. Email ss016puc@gmail.com. Website www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.